ಹೊಸ ಬದುಕು ಕಟ್ಟುನ ಕೆಲಸಕ್ಕೂ ಯಕ್ಷಗಾನ ಚಾವಡಿಯಾದ ಉಮೇದು ಕೊರಡುಂದು ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಬಿ.ಎ. ವಿವೇಕರಾಯ್ ಪಂತರ ಕುಡ್ಲದ ಪುರಭವನುಡು ಕಾಸರಗೋಡು ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನದ ಪ್ರಶಸ್ತಿ ಕೊರ್ಪುನ ಲೇಸಡು ಆರು ಗುರುಕಾರ್ಮಿ ವಹಿಸಿದ ಪಾತಿರೆಯರ ಕುಡ್ಲದ ಪುರಭವನುಡು ಕಾಸರಗೋಡು ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ನಿಲಿಟ್ ವೆಂಕಪ್ಪಯ್ಯ ನೆಂಪದ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ನಡೆತಂಡ ಭಾರತೀಯ ವಿದ್ಯಾಭವನದ ಪ್ರೊಫೆಸರ್ ಜಿ.ಆರ್. ರೈ ಕಾರ್ಯಕ್ರಮವನ್ನು ಉದಿಪನ ಮಲ್ತದ ಪ್ರತಿಷ್ಠಾನಗೂ ಎಡ್ಡೆಪ್ಪು ಬಯಕೆಯರ ಯಕ್ಷಗಾನ ಅಕಾಡೆಮಿದ ಕಡೀರ್ದ ಗುರುಕಾರ್ಯರ ಕುಂಬಳೆ ಸುಂದರ್ರಾವ್ ಪ್ರಶಸ್ತಿ ಪಡಿಪುನ ಕಲಾರಂಗದ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತೆರ. ಕಳೆದ 4 ದಶಕಗಳ ಸಾಧನೆ, ಕಲಾರಂಗ ಮಾಡ್ತಾ ಇರುವ ಕೆಲಸ, ಅದರ ವೈವಿಧ್ಯ ಮತ್ತು ವಿಸ್ತಾರ, ಇದು ನಾವು ಭಾಷಣ ಕೇಳುವ ವಿಷಯ ಅಲ್ಲ, ಒಂದು ವಿಸ್ಮಯ ಮತ್ತು ಒಂದು ಅನುಭವ. ನಾನು ಕಂಡ ಒಂದು ಸಾಂಸ್ಕೃತಿಕ ರಂಗದ ಅದ್ಭುತಗಳಲ್ಲಿ ಕಲಾರಂಗದ, ಯಕ್ಷನಿಧಿಯ, ವಿದ್ಯಾಪೋಷಕನ ಮತ್ತು ಯಕ್ಷ ಶಿಕ್ಷಣದ ಸಾಧನೆ ಒಂದು ಅಂತ ಯಾವುದೇ ಅತಿಶಯೋಕ್ತಿ ಇಲ್ಲದೆ ಹೇಳಬಲ್ಲೆ. ಇವತ್ತು ನುಡಿಗೌರವವನ್ನು ಕೊಟ್ಟವರೆಲ್ಲ ಇಳಿದು ಕೆಲಸ ಮಾಡಿದವರು, ಅದೊಂದು ಸಂತೋಷ. ಪ್ರೊಫೆಸರ್ ಡಿ.ಎಸ್. ಶ್ರೀಧರ್, ಪ್ರೊಫೆಸರ್ ದಾಮ್ಲೆ, ಪ್ರೊಫೆಸರ್ ಪದ್ಮನಾಭ ಗೌಡರು ಎಲ್ಲರೂ ತಾವು ಅದರಲ್ಲಿ ಇಳಿದು ಕೆಲಸ ಮಾಡಿ ಇದೇ ರೀತಿಯ ಪ್ಯಾರಲಲ್ ವರ್ಕ್ ಮಾಡಿದವರು. ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಬಿ.ಎ. ವಿವೇಕರಾಯ್ ಗುರುಕಾರ್ಮಿಡ ಕೊಡಿಪು ಕಲಾರಂಗದ ಗುರುಕಾರ್ಯರು ಕೆ. ಗಣೇಶ್ ರಾವ್ ಮೇರೆಗ್ ಕಲಾರಂಗಗೂ ಕೊರ್ನ ಪ್ರಶಸ್ತಿನ ಕೊರ್ದು ಮರ್ಯಾದೆ ಮಲ್ತೆರ. ಡಾಕ್ಟರ್ ಬಿ.ಎ. ವಿವೇಕರಾಯ್ ಗುರುಕಾರ್ಮಿದ ಭಾಷಣ ಮಲ್ತದ ಹೊಸ ಬದುಕು ಕಟ್ಟುನ ಕೆಲಸಗೂ ಯಕ್ಷಗಾನ ಚಾವಡಿಯಾದ ಉಮೇದು ಕೊರಡ್ ತಿಟ್ಟು ಪ್ರದೇಶ ಸಂಸ್ಲಿನ ನಡುತ್ತ ಅಸಮಾಧಾನ ಬುಡ್ದು ಯಕ್ಷಗಾನದ ಬುಳಿಚಲಾವಡನ್ನು ಪಂಡಿರ. ಪ್ರಾಮಾಣಿಕ ಅಂತ ನೀವು ಮಾತಾಡ್ತಾ ಹೋದ್ರ, ಇದು ಯಾವ ಕಾಲಕ್ಕೂ ಕೂಡ ಅನ್ಕಂಟ್ಯಾಮಿನೇಟೆಡ್, ಇದಕ್ಕೆ ಯಾವುದಕ್ಕೂ ಕೂಡ ನೀವು ಸೋಂಕು ಬರುವುದಿಲ್ಲ. ಅಂಥ ಸೋಂಕು ಬಾರದಿರುವಂತಹ ಮನಸ್ಸುಗಳು ಮತ್ತು ಮನುಷ್ಯರು ಸೇರಿದರೆ ಏನು ಸಾಧಿಸ್ಬೋದು ಅನ್ನೋದಕ್ಕೆ ಉಡುಪಿ ಯಕ್ಷಕಲಾರಂಗ ಒಂದು ನಿದರ್ಶನ. ಹಾಗೆ ನಾವೇನಾಗ್ತೇವೆ ಅಂದರೆ ಜಗತ್ತೆಲ್ಲ ಕೆಟ್ಟು ಹೋಗಿದೆ, ಜನ ಎಲ್ಲ ಭ್ರಷ್ಟರಾಗಿದ್ದಾರೆ ಅಂತ ಹೇಳ್ತಾ ಹೋಗ್ತಾ ನಾವು ಸಿನಿಕರಾಗುವ, ಭ್ರಷ್ಟರಾಗುವ, ಅಥವಾ ಮಾತಿನಲ್ಲಿಯೇ ನಾವು ಎಲ್ಲ ನಮ್ಮ ಕ್ರಾಂತಿಗಳನ್ನು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡು ನಾವು ಬಹಳ ಸೋಮಾರಿಗಳಾಗುವಂಥ ಬದುಕ್ತಾ ಇರುವುದರ ಬದಲು ನಮ್ಮಿಂದ ಏನು ಸಾಧ್ಯ ಅನ್ನೋದನ್ನು, 1,000ಕ್ಕಿಂತ ಹೆಚ್ಚು ಮಂದಿ ಸದಸ್ಯರಾಗಿದ್ದಾರೆ ಅಂತ ಹೇಳಿದರೆ ಅವರೆಲ್ಲ ಸುಮ್ಮನೆ ಸದಸ್ಯರಾಗಿಲ್ಲ, ಎಲ್ಲವನ್ನು ಅವರು ಗಮನಿಸಿಕೊಂಡು ಸದಸ್ಯರಾಗಿದ್ದಾರೆ. ಪ್ರದೀಪ ಕುಮಾರ ಕಲ್ಕುರ, ಶಿವರಾಮ ಕಾಸರಗೋಡು, ಡಾಕ್ಟರ್ ಎಂ. ಪ್ರಭಾಕರ ಜೋಶಿ, ಡಾಕ್ಟರ್ ಚಂದ್ರಶೇಖರ ದಾಮ್ಲೆ, ಶ್ರೀಧರ್ ಡಿ.ಎಸ್., ಪ್ರೊಫೆಸರ್ ಪದ್ಮನಾಭ ಗೌಡ, ಪಟ್ಲ ಸತೀಶ ಶೆಟ್ಟಿ, ಸತೀಶ್ ಅಡಪ ಸಂಕಬೈಲ್, ರಾಧಾಕೃಷ್ಣ ಉಳಿಯ ತಡ್ಕ, ಪ್ರತಿಷ್ಠಾನದ ಗುರುಕಾರ್ಯರು ಸಿರಿಬಾಗಿಲು ರಾಮಕೃಷ್ಣ ಮಯ್ಯ, ಡಾಕ್ಟರ್ ಶ್ರುತಾ ಕೀರ್ತಿರಾಜ್, ಗುರುರಾಜ್ ಹೊಳ್ಳ ಬಾಯಾರ್ ಪಾಲ್ದು ತೊಂಡೆರ. ಸಭಾಲಿ ಸಿಡಿದ ಬೊಕ್ಕ ಆಟ ಮುಡ್ದು ಬತ್ತಂಡ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಏಕಚಕ್ರಾಧಿಪತಿ ಎನ್ನುವ ಹಾಗೆ ಬಿಂಬಿತನಾಗಿದ್ದಾನೆ. ಇಂತಹ ಸುವರ್ಣ ಲಂಕೆ ಇನ್ನು ಮುಂದೆ ಇರಬಹುದೇ? ಅದಕ್ಕೆ ಬೇಕಾಗಿ ಸಂಪೂರ್ಣ ಲಂಕೆಯನ್ನು ಧ್ವಂಸಗೊಳಿಸೋಣ. ಹನುಮ, ಜಾಂಬವ, ಗಜ, ಗವಯ, ಗವಾಕ್ಷ ಮೊದಲಾದಂತಹ ಕಪಿಕುಲ ಶ್ರೇಷ್ಠರು ಸದಾ ನಮ್ಮ ಒಡನಾಡಿಗಳಾಗಿಯೇ ನೀವಿದ್ದವರು. ಯಾವ ಕಾರ್ಯಕ್ಕಾಗಿ ಆಜ್ಞೆಯನ್ನು ಶಿರಸಾವಹಿಸಿಕೊಂಡು ಹನುಮಂತ ಸಾಗಿದನೋ ಅದನ್ನು ಪೂರೈಸಿಕೊಂಡು ನನ್ನ ಹೇಳಿಕೆಯ ರೀತಿಯಂತೆ ಅವನಿಜಾತೆಯಾದಂತಹ ಸೀತೆಯನ್ನು ತಾನಿತ್ತ ಕರೆಕೊಂಡು ಬಂದಿದ್ದಾನೆ.